ಕೃಷ್ಣನ ಕಾಳಿಂಗ ಮರ್ದನ ಅವತಾರದಲ್ಲಿ ಕಂಗೊಳಿಸುವ ತಾಯಿ ಮಂಗಳಾಂಬೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಚಂದ್ರಮಾನ ಮತ್ತು ಸೌರಮಾನ ಕ್ರಮಗಳಲ್ಲಿ ಆಚರಿಸುತ್ತಾರೆ. ಜನ್ಮಾಷ್ಟಮಿಯಂದು ಎಲ್ಲೆಡೆ ಸಡಗರ, ಸಂಭ್ರಮ, ಹಬ್ಬದ ವಾತಾವರಣ. ಶ್ರೀಕೃಷ್ಣ ದೇವಸ್ಥಾನಗಳಲ್ಲಿ ಶ್ರೀದೇವರಿಗೆ ವಿವಿಧ ರೀತಿಯ ಅಲಂಕಾರ ಸೇವೆಗಳು ನಡೆಯುತ್ತದೆ. ಮಂಗಳೂರಿನ ಮಹತೋಬಾರ ಮಂಗಳದೇವಿ ದೇವಸ್ಥಾನದಲ್ಲಿ ಪಂಚ ಪರ್ವ ದಿನಗಳಲ್ಲಿ ವಿವಿಧ ರೂಪಗಳಲ್ಲಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸುತ್ತಾರೆ. ಸೌರಮಾನ ಕ್ರಮದಂತೆ ಈ ಬಾರಿ ತಾಯಿ ಮಂಗಳಾಂಬೆಯನ್ನು ಶ್ರೀಕೃಷ್ಣನ ಕಾಳಿಂಗ ಮರ್ದನ ಅವತಾರದಲ್ಲಿ ಸರ್ವ ಅಲಂಕಾರಗೊಂಡು ಕಂಗೊಳಿಸುತ್ತಿದ್ದು, ದೇವಿಯನ್ನು ಭಕ್ತಿಯಿಂದ ಭಕ್ತರು ಕಣ್ತುಂಬಿಕೊಂಡರು. ಮಧ್ಯಾಹ್ನ ಮಹಾಪೂಜೆ, ರಾತ್ರಿ ಪೂಜೆ, ಅನಂತರ ಅರ್ಘ್ಯ ಸಮರ್ಪಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಭಕ್ತಾದಿಗಳು ತಾಯಿ ಮಂಗಳಾಂಬೆ ಶ್ರೀಕೃಷ್ಣ ಪರಮಾತ್ಮ ರೂಪವನ್ನು ಕಣ್ತುಂಬಿಕೊಂಡು ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಮಹತೋಬಾರ ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಸತ್ಸಂಪ್ರದಾಯ. ಇವತ್ತು ಮಹಾತಾಯಿಯನ್ನು ಕೃಷ್ಣನ ಒಂದು ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಅಲಂಕಾರ ಮಾಡುವನ್ನು ಕ್ರಮವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟು ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಹ ಆ ಅಲಂಕಾರವನ್ನು ಆ ಮಹಾತಾಯಿಗೆ ಯಥಾಶಕ್ತಿಯಾಗಿ ಮಾಡಿದ್ದೇವೆ. ಇವತ್ತಿನ ದಿವಸದಲ್ಲಿ ಶ್ರೀಕೃಷ್ಣನ ಕಾಳಿಂಗ ಮರ್ದನ, ಅದೇ ರೀತಿಯಾಗಿ ಕೊಳಲನ್ನು ಕೈಯಲ್ಲಿ ಹಿಡಿದುಕೊಂಡಂತಹ ಒಂದು ಅಲಂಕಾರವನ್ನು ನಾವು ವರ್ಷಂಪ್ರತಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಮಾಡಿದ್ದೇವೆ. ವಿಶೇಷವಾದಂತಹ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನವ ದುರ್ಗೆಯರ ಅಲಂಕಾರ, ಶಿವರಾತ್ರಿ ದಿವಸ ಆ ಶಿವನ ಅಲಂಕಾರ, ಅದೇ ರೀತಿಯಾಗಿ ಇವತ್ತು ಅಷ್ಟಮಿ ದಿವಸ ಯಥಾಶಕ್ತಿಯಾಗಿ ಕೃಷ್ಣನ ಅಲಂಕಾರವನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಹ ನೋಡ್ಬೋದು ಅದನ್ನು. ಆ ಅಲಂಕಾರದಿಂದ ಸುಪ್ರೀತಳಾದಂತಹ ತಾಯಿ ಅಂತ ಹೇಳಿದರೆ ಅಲಂಕಾರ ಪ್ರಿಯೋ ವಿಷ್ಣು ಹೇಳುವಂತಹ ಒಂದು ಮಾತುಂಟು. ಕೃಷ್ಣದೇವರಿಗೆ ಅಲಂಕಾರ ಮಾಡಿದಷ್ಟು ಉತ್ತಮವಾದಂತಹ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೇಳಿ. ಅದೇ ರೀತಿಯಾಗಿ ಇವತ್ತು ಆ ಕೃಷ್ಣನ ಅಲಂಕಾರವನ್ನು ಮಾಡಿದ್ದೇವೆ. ಎಲ್ಲರೂ ಸಹ ಕಣ್ತುಂಬ ನೋಡಿ ಭಕ್ತಿಯಿಂದ ದೇವರ ನಮಸ್ಕಾರ ಮಾಡಿದಲ್ಲಿಗೆ ದೇವರು ಸಮಸ್ತ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಎನ್ನುವಂತಹ ಮಾತು. ಈ ಆಚರಣೆಯಿಂದ ಸಮಸ್ತ ವಿಧವಾದಂತಹ ನಮ್ಮ ವಿಶ್ವಕ್ಕೆ ಬಂದಂತಹ ಯಾವುದೇ ಒಂದು ರೋಗ ರುಜಿನಗಳು ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ